ಪ್ರಿಯ ಸಹೋದರ ಸಹೋದರಿಗಳೇ, ನಮ್ಮ ಭಾರತ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಇರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈ ಸಮಯದಲ್ಲಿ ಬೈಬಲ್ ಗ್ರಂಥದಿಂದ ಕೀರ್ತನೆಗಳು 1ನೇ ಅಧ್ಯಾಯ 1ನಿಂದ ನಾವು ಓದಿಕೊಳ್ಳೋಣ. ಭಕ್ತಿಹೀನರ ಆಲೋಚನೆಯಂತೆ ನಡೆಯದೆ, ಪಾಪಿಗಳ ಮಾರ್ಗದಲ್ಲಿ ನಿಲ್ಲದೆ, ಕೊಚ್ಚೋದಗಾರರು ಕೂತುಕೊಳ್ಳುವಲ್ಲಿ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಸಂತೋಷಿಸಿ ಆತನ ಧರ್ಮಶಾಸ್ತ್ರವನ್ನು ರಾತ್ರಿ ಹಗಲು ಧ್ಯಾನಿಸುವ ಮನುಷ್ಯನೇ ಧನ್ಯನು ಅಂತ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರ, ದೇವರ ವಾಕ್ಯದಲ್ಲಿ ಭಯಭಕ್ತರಾಗಿ ಕುಟುಂಬ ಮಧ್ಯದಲ್ಲಿ, ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲಿ ಇದ್ರೂ ನಾವು ದೇವರಿಗೆ ಭಕ್ತಿಯುಳ್ಳವರಾದಂಥ ಜನವಾಗಿ ನಾವು ಇರಬೇಕಂತ ದೇವರ ಆಸೆ ಇದೆ. ಆಮೆನ್.